ಜಗತ್ತಿನೆಲ್ಲೆಡೆ ಪ್ರಭು ಏಸು ಕ್ರಿಸ್ತರ ಜನ್ಮದಿನದ ಪ್ರಯುಕ್ತ ಕ್ರಿಸ್ಮಸ್ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಬಂಟ್ವಾಳ ತಾಲೂಕಿನ ಲೊರೆಟ್ಟೋ ಪದವಿನಲ್ಲಿ ಲೊರೆಟ್ಟೋ ಮಾತಾ ಚರ್ಚ್ನಲ್ಲಿ ಕ್ರಿಸ್ಮಸ್ ಸಂಭ್ರಮವನ್ನು ಕ್ರೈಸ್ತ ಬಂಧುಗಳು ವಿಜೃಂಭಣೆಯಿಂದ ಆಚರಿಸಿದ್ರು. ಕ್ರಿಸ್ಮಸ್ನ ಮುನ್ನ ದಿನವಾದ ಸೋಮವಾರ ಸಂಜೆ ನಡೆದ ವಿಶೇಷ ಬಲಿಪೂಜೆಯಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಭಕ್ತಿಯಿಂದ ಯೇಸು ಕ್ರಿಸ್ತರ ಜನನವನ್ನ ಆಚರಿಸಿದ್ರು. ಪ್ರಧಾನ ಧರ್ಮಗುರುಗಳಾಗಿ ವಂದನೀಯ ಜೋಸಿ ಲೋಬೋರ್ ಅವರು, ಚರ್ಚ್ ಧರ್ಮಗುರುಗಳಾದ ವಂದನೀಯ ಎಲಿಯಸ್ ಡಿಸೋಜಾ, ವಂದನೀಯ ಸಿಪ್ರಿಯನ್ ಕಾರ್ಲೋ, ವಂದನೀಯ ರಾಯ್ಸ್ಟನ್ ಡಿಸೋಜಾರವರು ಹಾಜರಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತಾದಿಗಳೊಂದಿಗೆ ಬಲಿಪೂಜೆಯನ್ನು ಅರ್ಪಿಸಿದ್ರು. ಬಲಿಪೂಜೆಗೆ ಸಹಕರಿಸಿದ ದಾನಿಗಳಿಗೆ ಗೌರವಪೂರ್ವಕವಾಗಿ ಅಲಂಕರಿಸಿದ ಮೇಣದ ಬತ್ತಿಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ಯೇಸು ಕ್ರಿಸ್ತರ ಜನ್ಮದಿನಾಚರಣೆಯ ಪ್ರಾಮುಖ್ಯತೆಯ ಬಗ್ಗೆ ಪ್ರಧಾನ ಧರ್ಮಗುರುಗಳು ಪ್ರವಚನವನ್ನ ನೀಡಿದ್ರು. ಭಕ್ತಾದಿಗಳಿಗೆ ಪರಮ ಪ್ರಸಾದವನ್ನ ವಿತರಿಸಲಾಯಿತು. ಇನ್ನು ಚರ್ಚ್ನ ಪರಮ ಪ್ರಸಾದದ ದಾರಿಯನ್ನ ಲೊರೆಟ್ಟೋ ಫ್ರೆಂಡ್ಸ್ ಇವರ ಪ್ರಾಯೋಜಕತ್ವದಲ್ಲಿ ವಿದ್ಯುತ್ ಬೆಳಕಿನಿಂದ ಅಲಂಕಾರಗೊಳಿಸಲಾಗಿತ್ತು. ಲೊರೆಟ್ಟೋ ಮಾತಾ ಚರ್ಚ್ ರಂಗುರಂಗಿನ ವಿದ್ಯುತ್ ದೀಪಗಳಿಂದ ಕಂಗೊಳಿಸುತ್ತಿತ್ತು. ಬಲಿಪೂಜೆಯ ಬಳಿಕ ಐಸಿವೈಎಂನಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ಚರ್ಚ್ನ ಆವರಣದಲ್ಲಿ ಯೇಸು ಕ್ರಿಸ್ತರ ಜನ್ಮದಿನವನ್ನ ಸಾರುವ ಆಕರ್ಷಕ ಗೋದಲಿಯನ್ನ ಐಸಿವೈಎಂ ಸದಸ್ಯರು ನಿರ್ಮಿಸಿದ್ರು. ಸಂಭ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳು ಕಾಫಿ ಹಾಗೂ ಕೇಕ್ಗಳನ್ನು ವಿತರಿಸಲಾಯಿತು. ಧರ್ಮಗುರುಗಳು ಸರ್ವರನ್ನ ವಂದಿಸಿ ಆಶೀರ್ವದಿಸಿದ್ರು. आणि तुमचे सगळे विजय स्तुती करता बापाचे आणि पुत्राचे आणि पवित्रात्म्याचे